ಜೈ ಪರಮೇಶ್ವರ್. ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ ಸಂಸ್ಥೆ ಹೆಸರು ಅನೂಪ್ ಮಂಡಲ್ ಶಿವಗಂಜ್ ಅಂತ. 1909 ಒಂದು ಪುಸ್ತಕ ಬರ್ತಿದ್ದಾರೆ. ಆ ಪುಸ್ತಕ ಹೆಸರು ಜಗತ್ ಹಿತ್ಕಾಣಿ ಅಂತ. ಬರ್ದಿದ್ದು ಲೇಖಕರು ಹೆಸರು ಸಾದ್ ಅನೂಪ್ ದಾಸ್. ಈ ಪುಸ್ತಕದಲ್ಲಿ ತುಂಬಾ ಮಾತುಕತೆ ಬರ್ದಿದ್ದಾರೆ. ಆದ್ರೆ ನಾನು ನಿಮ್ಗೆ ಪರಿಸರ ಬಗ್ಗೆ ಮಾತಾಡ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ತುಂಬಾ ಧನ್ಯವಾದ ಆ ಜ್ಯೋತಿಗೆ, ನೀರಿಗೆ ಮತ್ತೆ ವಾಯುಗೆ. ಅದರಿಂದ ಈ ಭೂಮಿ ಮತ್ತೆ ಆಕಾಶ ಆಗಿದೆ, ಮತ್ತೆ ಈ ಸೃಷ್ಟಿನ ಜನ್ಮ ಕೊಟ್ಟಿದೆ. ಆದ್ರೆ ಇದು ಹೇಗಾಯ್ತು ಅಂತ ನಮ್ಗೆ ಏನೂ ಗೊತ್ತಿಲ್ಲ. ಮತ್ತೆ ನಾನು ಪರಮೇಶ್ವರ್ಗೆ ಎಷ್ಟಾದ್ರೂ ಧನ್ಯವಾದ ಹೇಳಿದ್ರು ಕಡಿಮೆನೆ. ಪರಮೇಶ್ವರ್ ಒಬ್ನೇ, ಮತ್ತೆ ಅದು ಸೃಷ್ಟಿನ ಜನ್ಮ ಕೊಟ್ಟಿದೆ. ಪರಮೇಶ್ವರು ಸೃಷ್ಟಿನ ನಾಶ ಮಾಡೋದಕ್ಕೆ ಕಾರಣ ಆಗಲ್ಲ. ಹಾಗೇನೆ ನಾನು ನಮ್ಮ ಮನೆ ಹತ್ರ ಏನಾದ್ರೂ ಮರ ಗಿಡ ಉಣ್ಸಿದ್ರೆ ನಾನು ಅದಕ್ಕೆ ನಾಶ ಮಾಡೋದಕ್ಕೆ ಕಾರಣ ಆಗಲ್ಲ.